ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನ್ ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಬರವು ನೀತಿನ ಕಡೀರ್ದ ಸತ್ತಿ ಪಾಡುನ್ನ ವಿಶ್ವವಿದ್ಯಾನಿಲಯ ಪಂಡ ಅವು ಕುಡ್ಲಾ ವಿಶ್ವವಿದ್ಯಾನಿಲಯ ಅಂದು ಕರ್ನಾಟಕ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಪಂತೆರು ಬುಧವಾರ ಕೊಣಾಜೆ ಮಂಗಳ ಗಂಗೋತ್ರಿಡ್ 6 ಮಂಗಳೂರು ವಿಶ್ವವಿದ್ಯಾನಿಲಯದ 41ನೇ ವರ್ಷದ ಘಟಿಕೋತ್ಸವಡು ಗುರ್ಕಾರ್ಮೆ ವಹಿಸಿದ ಪಾತಿರಿಯರು. ಕುಡ್ಲಾ ವಿಶ್ವವಿದ್ಯಾನಿಲಯದ 41ನೇ ವರ್ಷದ ಘಟಿಕೋತ್ಸವ ಬುಧವಾರ ಕೊಣಾಜೆ ಮಂಗಳ ಗಂಗೋತ್ರಿದ ಮಂಗಳ ಸಭಾಂಗಣಗಳು ನಡೆತಂಡು. ವಿಶ್ವವಿದ್ಯಾನಿಲಯದಲ್ಲಿನ ಕುಲಾಧಿಪತಿ ಕರ್ನಾಟಕ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಗುರ್ಕಾರ್ಮಿಡ ಘಟಿಕೋತ್ಸವ ಉದಿಪನಾಡು. ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯ ತಾವರ್ ಚಂದ್ ಗೆಹ್ಲೋಟ್ ಜಿ ಆನರೇಬಲ್ ಚಾನ್ಸಲರ್ ಅಂಡ್ ಗವರ್ನರ್ ಆಫ್ ದ ಸ್ಟೇಟ್ ಆಫ್ ಕರ್ನಾಟಕ ಫಾಲೋಡ್ ಬೈ ಎಡಿಸಿ. ಕುಡ್ಲಾ ವಿಶ್ವವಿದ್ಯಾನಿಲಯ ಪದವಿ ಕಲ್ತದು ಪಾಸಾಯಿನಕ್ಲೆಗ್ ಪದವಿಲಿನ ಲೇಸುಡು ಕೊರಿಯರು. ವಿಶ್ವವಿದ್ಯಾನಿಲಯ ಮಟ್ಟೋಡು ಬರವು ಕಲ್ಪನಕುಲು ರ್ಯಾಂಕ್ ಪಡೆದಿತ್ತದು ಅಕ್ಲೆಗ್ ಬಂಗಾರದ ಪದಕ ಬೊಕ್ಕ ಪಣವು ಇನಾಮನು ಈ ಪೊರ್ತುಡು ಕೊರ್ದು ಮರ್ಯಾದೆ ಮಲ್ತಿರು. ಕಣಚೂರು ಸಮೂಹ ಸಂಸ್ಥೆನ ಗುರ್ಕಾರ್ಯರು ಹಾಜಿ ಯುಕೆ ಮೋನು ಕೃಷಿ ಬೊಕ್ಕ ಸಮಾಜ ಸೇವಾ ಕ್ಷೇತ್ರದ ಸಾಧಕರು ಕುಂದಾಪುರ ಗಂಗೊಳ್ಳಿದ ಜಿ ರಾಮಕೃಷ್ಣ ಆಚಾರ್ ಬೊಕ್ಕ ಕುಡ್ಲದ ಶಾರದಾ ಸಮೂಹ ಬರವು ಸಂಸ್ಥೆನ ಗುರ್ಕಾರ್ಯರು ಪ್ರೊಫೆಸರ್ ಎಂಬಿ ಪುರಾಣಿಕ್ ಮೊಕ್ಲೆಗ್ ಕುಡ್ಲಾ ವಿಶ್ವವಿದ್ಯಾನಿಲಯದ ಮರ್ಯಾದೆ ಡಾಕ್ಟರೇಟ್ ಪದವಿ ಕೊರ್ದು ಮರ್ಯಾದೆ ಮಲ್ತಿರು. ನಾಯಕ್ ನಿರ್ದೇಶಕರು ಪ್ರೊಫೆಸರ್ ಎಸ್.ಸಿ. ಶರ್ಮಾ ಘಟಿಕೋತ್ಸವ ಭಾಷಣ ಮಲ್ತಿರು. In literature you have poem. The poetry, what he writes in the literature has to be understood in its bhavartha, the philosophy. For example, Kuvempu has said in Doni Sagali Munde Hogali Dura Teeravastirali. Last he says that Nenne Nennege Indu Indige Irani Nadayo Nalege. The tenses are very important, past, present and future. That is, now Leela Matradi, it is the act of God what is most important. Therefore, the education should lead to the philosophy of the pyramid at ethics. ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಗುರ್ಕಾರ್ಮೆದ ಭಾಷಣ ಮಲ್ತದು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಬರವು ನೀತಿನ ಕಡೀರ್ದ ಸತ್ತಿ ಪಾಡುನ್ನ ವಿಶ್ವವಿದ್ಯಾನಿಲಯ ಪಂಡ ಅವು ಕುಡ್ಲಾ ವಿಶ್ವವಿದ್ಯಾನಿಲಯ ಅಂದ್ ಪಂಡಿನ 6 ಬರವು ಕ್ಷೇತ್ರಡು ವಿಶ್ವವಿದ್ಯಾನಿಲಯದ ಸಾಧನೆಗೂ ಮೆಚ್ಚುಗೆ ತೆರಿಪಾಯರು. अपन कारणों को अमल करके देश और दुनिया में भारत का सम्मान बढ़ाएं. अपने देश को सोने की चिड़िया भी कहा जाता था. आज भी हम आर्थिक दृष्टि से बहुत प्रगति के पथ पर अग्रसर हो रहे हैं. 8-10 वर्षों पहले हमारा दुनिया के अग्रणी देशों में आर्थिक दृष्टि से 10वां स्थान था. आज देश की अर्थव्यवस्था विश्व के देशों में 5वें स्थान पर है. इसको और ऊंचाइयों पर पहुंचाने के लिए हम जो प्रयास कर सकते हैं सरकार की योजनाओं के माध्यम से, अपने मस्तिष्क में अगर कोई योजना है तो उसके माध्यम से, परंतु प्रयास जरूर करें. देश को वैभवशाली स्थान पर पहुंचाना हमारा अपना सबका कर्तव्य है. ಕುಡ್ಲಾ ವಿಶ್ವವಿದ್ಯಾನಿಲಯದ ಉತ್ತ ಕುಲಪತಿ ಪ್ರೊಫೆಸರ್ ಪಿಎಸ್ ಎಡಪಡಿತಾಯ, ರಿಜಿಸ್ಟ್ರಾರ್ ಪ್ರೊಫೆಸರ್ ಕಿಶೋರ್ ಕುಮಾರ್ ಸಿಕೆ, ಪರೀಕ್ಷಾಂಗ ರಿಜಿಸ್ಟ್ರಾರ್ ಪ್ರೊಫೆಸರ್ ರಾಜು ಕೃಷ್ಣ ಚಳ್ಳಣ್ಣನವರ್ ಲೇಸಡು ಪಾಲ್ದೆತೊಂಡೆರು. ಬರ್ಪುನ ರಾಜ್ಯ ವಿಧಾನಸಭಾ ಓಟುಡ್ದಾವ್ರ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸಜ್ಜಾ ಹೊಂದಿತ್ತದು ಒಟ್ರಾಸಿ ಪ್ರಚಾರ ಬೋರ್ಡ್ ಪಾಡ್ಪಾಯಿನೇನು ದೆಪ್ಪಾಯರೆ ಬೊಕ್ಕ ಸಾರ್ವಜನಿಕ ಸಭೆ ಲೇಸದ ಮಿತ್ತು ಕಣ್ಣದಿಯರೆ ಸಂಬಂಧಪಟ್ಟಿನ ಇಲಾಖೆದ ಅಧಿಕಾರಿಗಳಿಗೂ ಜಿಲ್ಲಾಧಿಕಾರಿ ರವಿಕುಮಾರ್ ಎಂಆರ್ ಸೂಚನೆ ಕೊಡ್ತಿರು.
ಬರ್ಪುನ ರಾಜ್ಯ ವಿಧಾನಸಭಾ ಓಟುಡ್ದಾವ್ರ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸಜ್ಜಾ ಹೊಂದಿತ್ತದು ಒಟ್ರಾಸಿ ಪ್ರಚಾರ ಬೋರ್ಡ್ ಪಡ್ಪಾಯಿನೇನು ದಿಪ್ಪಾಯರೆ ಬೊಕ್ಕ ಸಾರ್ವಜನಿಕ ಸಭೆ ಲೇಸದ ಮಿತ್ತು ಕಣ್ಣದಿಯರೆ ಸಂಬಂಧಪಟ್ಟಿನ ಇಲಾಖೆದ ಅಧಿಕಾರಿಗಳಿಗೆ ಸೂಚನೆ ಕೊಡ್ತುಂಡು ನಗರ ಬೊಕ್ಕ ಗ್ರಾಮಾಂತರ ಜಾಗಿಲೆಡೆ ಒಪ್ಪಿಗೆ ದೆತ್ತನೊಂದೆ ಪಾಡ್ದಿನ ಬ್ಯಾನರ್ ಬಂಟಿಂಗ್ಸ್ ಫ್ಲೆಕ್ಸ್ ಗೋಡೆ ಬರವು ಬೊಕ್ಕ ಬಾಕಿ ಜಾಹೀರಾತಲೇನು ದಿಪ್ಪಾದು ನಿಚ್ಚಲ ವರದಿ ಕೊರಡೊಂದು ಜಿಲ್ಲಾಧಿಕಾರಿ ರವಿಕುಮಾರ್ ಎಂಆರ್ ಸೂಚನೆ ಕೊಡ್ತೇರು ನಗರ ಬೊಕ್ಕ ಗ್ರಾಮಾಂತರ ಊರ್ದ ಸಂಸ್ಥೆಲು ಬೊಕ್ಕ ಸಂಬಂಧಪಟ್ಟಿನ ಇಲಾಖೆಲಿನ ಒಪ್ಪಿಗೆ ದೆತ್ತೊನಂದೆ ರಾಜಕೀಯ ಬೊಕ್ಕ ರಾಜಕೀಯ ದಕ್ಲು ಸಾರ್ವಜನಿಕ ವನಸ್ಥ ಕೂಟ ಅಟ್ಟಣೆ ಮಲ್ಪುನಂಚ ಇಜ್ಜಿ ಒಂಜಿ ವೇಳೆಯ ಅಂದೇನು ಮೀರಿಂಡ ಊರ್ದ ಪ್ರಾಧಿಕಾರಲು ಪೊಲೀಸ್ ಇಲಾಖೆ ಅಬಕಾರಿ ಇಲಾಖೆ ಆರೋಗ್ಯ ಇಲಾಖೆಲು ತೆನಸು ಸುರಕ್ಷತೆ ಬೊಕ್ಕ ಗುಣಮಟ್ಟ ಕಾಯ್ದೆ ಐಪಿಸಿ ಕಲಂ 171 ಆಡಿಟ್ ಬೊಕ್ಕ ಸಂಬಂಧಪಟ್ಟಿನ ಬೇತೆ ಕಾಯ್ದೆಲಿನ ಆಡಿಟ್ ಸರಿಯಾಯಿನ ಕ್ರಮ ದೆತ್ತೊನುಡು ಒಪ್ಪಿಗೆ ಕೊರ್ನಗ ಸಭೆ ಮುಗಿನ ಕೂಡ್ಲೆ ಬ್ಯಾನರ್ ಬಂಟಿಂಗ್ಸ್ ತೆಪ್ಪೆರೆ ಸೂಚನೆ ಕೊರುಡು ಕಾನೂನು ಎಡ್ಡೆ ವ್ಯವಸ್ಥೆ ಸಾಮಾಜಿಕ ಅಶಾಂತಿ ಬೊಕ್ಕ ಮೈಕದ ಬೊಬ್ಬೆ ಇಂಚ ಓವು ತೋಜಿದ ಬತ್ತಂಡಲ ದಾಕ್ಷಿಣ್ಯ ದಾಂತೆ ಕ್ರಮ ದೆತ್ತೊಂದು ಜಿಲ್ಲಾಡಳಿತಗೂ ವರದಿ ಕೊರಡು ಇದಕ್ಕೆ ಸಂಬಂಧಪಟ್ಟಿನ ಜಿಲ್ಲಾ ಮಟ್ಟದ ಅಧಿಕಾರಿಲು ನಿಚ್ಚಲ ಮೇಲ್ಜವಾಬ್ದಾರಿ ವಹಿಸಿದ ಸಂಬಂಧಪಟ್ಟಿನ ಅಧಿಕಾರಿಗಳಿಗೆ ಸರಿಯಾಯಿನ ಕ್ರಮ ದೆತ್ತೊನರೆ ತೆರಿಪಾವುಡು ಈ ಬಗೆತ ವರದಿ ನಿಚ್ಚಲ ಬೊಕ್ಕ ಓಟು ಮಾಹಿತಿ ಶನಿವಾರ ಜಿಲ್ಲಾ ಪಂಚಾಯತ್ ಸಿಇಒರೆಗೂ ಸಂದಾಯರೆ ಜಿಲ್ಲಾಧಿಕಾರಿ ರವಿಕುಮಾರ್ ಸೂಚನೆ ಕೊಡ್ತಿರು ಅಪರಾಧ ಕೇಸ್ಲೆಡಿ ಇತ್ತೊಂದು ತರೆತಪ್ಪಾದ ತಿರ್ಕೊಂದಿತ್ತಿನ ಕಾವೂರು ಕುಂಜತ್ತ ಬೈಲ್ದ 36 ವರ್ಷದ ರಾಜ ಅಲಿಯಾಸ್ ಜಪಾನ್ ಮಂಗ ಅಲಿಯಾಸ್ ರೋಹನ್ ರೆಡ್ಡಿ ಕಣ್ಣೂರು ಪಡಿಲ್ದ ಪ್ರಕಾಶ್ ಶೆಟ್ಟಿ ಕೃಷ್ಣಾಪುರದ ನಿಸಾರ್ ಹುಸೇನ್ ಕಸ್ಬಾ ಬೆಂಗರದ ಕಬೀರ್ ಸೇರ್ನಂಚ ಒಟ್ಟು 8 ಜನ ಆರೋಪಿಲೇನು ಪತದನಂದು ಕುಡ್ಲದ ಪೊಲೀಸ್ ಕಮಿಷನರ್ ಕುಲ್ದೀಪ್ ಜೈನ್ ಪಂತೆರು ಅಪರಾಧ ಕೇಸ್ಲೇಡಿ ಇತ್ತೊಂದು ತರೆತಪ್ಪಾದ ತಿರ್ಗೊಂದಿತ್ತಿನ ಕಾವೂರು ಕುಂಜತ್ತ ಬೈಲ್ದ 36 ವರ್ಷದ ರಾಜ ಅಲಿಯಾಸ್ ಜಪಾನ್ ಮಂಗ ಅಲಿಯಾಸ್ ರೋಹನ್ ರೆಡ್ಡಿ ಕಣ್ಣೂರು ಪಡಿಲ್ದ ಪ್ರಕಾಶ್ ಶೆಟ್ಟಿ ಕೃಷ್ಣಾಪುರದ ನಿಸಾರ್ ಹುಸೇನ್ ಕಸ್ಬಾ ಬೆಂಗರದ ಕಬೀರ್ ಸೇರ್ನಂಚ ಒಟ್ಟು 8 ಜನ ಆರೋಪಿಲೇನು ಪತದನಂದು ಕುಡ್ಲದ ಪೊಲೀಸ್ ಕಮಿಷನರ್ ಕುಲ್ದೀಪ್ ಜೈನ್ ತೆರಿಪಾಯರು ಜಪಾನ್ ಮಂಗನ್ ಬೆಂಗಳೂರು ಪತದನು ಆಯೆ 2013 ಕುಡ್ಲಾ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಸುತ್ತುಡು ಬಸ್ ಡ್ರೈವರ್ ಪ್ರಸನ್ನನ ಕಿರ್ನ ಕೇಸ್ ಸುರತ್ಕಲ್ ದರೋಡೆ ಕೇಸ್ ಕುಡ್ಲಾ ಪೂರ್ವ ಪೊಲೀಸ್ ಸ್ಟೇಷನ್ ಸುತ್ತುಡು ಉದ್ಯಮಿನ ಕಿರ್ನ ಕೇಸ್ ಜೈಲಿಡು ಪೆಟ್ಟುಪಾಡ್ನ ಕೋರ್ಟದ ಪಿದಾಯಿ ಕೆರಿಯರ್ ಪ್ರಯತ್ನ ಜೀವದಿಪ್ಪವಾದ ಪೊಡಿಪಾಯಿನ ಕೇಸುಡು ಕೋರ್ಟ್ ವಿಚಾರಣೆದ ಪೊರ್ತುಡು ಹಾಜಿರಾವಂದೆ ತಪ್ಪಾಯಿ ನೀಡಿದವ್ರ ಕೋರ್ಟ್ ಎಲ್ಪಿಸಿ ವಾರೆಂಟ್ ಪಿದರ್ಪಾದಿತ್ತು ಬೆಂಗಳೂರು ರೋಹನ್ ರೆಡ್ಡಿಯಿಂದ ನಕಲು ದಾಖಲೆ ಸೃಷ್ಟಿ ಮಲ್ತದು ಅಡ್ರೆಸ್ ಬದಲ್ತದು ಆಧಾರ್ ಕಾರ್ಡ್ ಸಿಮ್ ಕಾರ್ಡ್ ಗಳಸೊಂದಿತ್ತೆ 2022 ಚಾಮರಾಜಪೇಟೆ ಸ್ಟೇಷನ್ ಸುತ್ತುಡು ಓರಿಯಾಗ ಪೆಟ್ಟು ಪಾಡ್ದಿತ್ತೆ ಪೊಲೀಸರಿಗೆ ಪೆಟ್ಟು ಪಾಡ್ದು ಕರ್ತವ್ಯಗೂ ಅಡ್ಡಿ ಮಲ್ತದೆ ಪಡೀಲ್ ಪ್ರಕಾಶ್ ಶೆಟ್ಟಿ ಮಿತ್ತು ಬರ್ಕೆ ಕಂಕನಾಡಿ ಪೊಲೀಸ್ ಸ್ಟೇಷನ್ ಲೆಡ್ ಪಾಕ ಕೇಸ್ ಉಂಡು ಕೃಷ್ಣಾಪುರದ ನಿಸಾರ್ ಹುಸೇನ್ ಮಿತ್ತು ಬರ್ಕೆ ಸುರತ್ಕಲ್ ಮುಲ್ಕಿ ಪುತ್ತೂರು ಇಂಚ ಪಾಕ ಸ್ಟೇಷನ್ ಲೆಡ್ ಕೇಸ್ ಉಂಡು ಕಸಬಾ ಬೆಂಗರೆದ 30 ವರ್ಷದ ಕಬೀರ್ ಅಲಿಯಾಸ್ ಕಬ್ಬಿನ ಮಿತ್ತು ಪಣಂಬೂರು ಕುಡ್ಲಾ ದಕ್ಷಿಣ ಪೂರ್ವ ಕಂಕನಾಡಿ ಬಜ್ಪೆ ಬೊಕ ಉಬಾರ್ ಪೊಲೀಸ್ ಸ್ಟೇಷನ್ ಲೆಡ್ ಎನ್ಮ ಕೇಸುಡು ಜಾಮೀನ್ ಇಜ್ಜಂದಿನ ವಾರೆಂಟ್ ಇತ್ತಂಡು ಅಚ್ಯುತ ಬೊಕ ರಿಜ್ವಾನ್ ಮಿತ್ತು ಕಾವೂರು ಸ್ಟೇಷನ್ ಕೇಸ್ ಇತ್ತದು ಅಕ್ಲೆನ್ ಪತದನಂದು ಪೊಲೀಸ್ ಕಮಿಷನರ್ ಕುಲ್ದೀಪ್ ಜೈನ್ ತೆರಿಪಾದಿರು ಗುಜರಿ ಅಂಗಡಿಡು ದಾಸ್ತಾನದೀದಿತ್ತಿನ ಪ್ಲಾಸ್ಟಿಕ್ ಬೊಕ್ಕ ಬೇತೆ ಗುಜರಿ ವಸ್ತುಲೆಗೂ ಸೂಪತ್ತದು ಲಕ್ಷಗಟ್ಲೆ ರೂಪಾಯಿ ಬೆಲೆತ ಸೊತ್ತುಲು ನಷ್ಟಾಯಿನ ಸಂಗತಿ ಒಡಿಪುಡು ನಡೆತದು ಗುಜರಿ ಅಂಗಡಿಡು ದಾಸ್ತಾನದೀದಿತ್ತಿನ ಪ್ಲಾಸ್ಟಿಕ್ ಬೊಕ್ಕ ಬೇತೆ ಗುಜರಿ ವಸ್ತುಲೆಗೂ ಸೂಪತ್ತದು ಲಕ್ಷಗಟ್ಲೆ ರೂಪಾಯಿ ಬೆಲೆತ ಸೊತ್ತುಲು ನಷ್ಟಾಯಿನ ಸಂಗತಿ ಒಡಿಪುಡು ನಡೆತದು ಒಡಿಪು ಕಿನ್ನಿ ಮುಲ್ಕಿ ಗೋಪುರ ಕೈತಲ್ದ ಗುಜರಿ ಅಂಗಡಿಡು ರಾತ್ರೆ ಸೂಪತ್ತದು ಸೂತ ಏರಿ ತೂದು ಊರ್ದ ಇಲ್ಲಲ್ದಕ್ಲು ಅಗ್ನಿಶಾಮಕ ದಳದಕ್ಲು ಮಾಹಿತಿ ಕೊಡ್ತೇರು ತುರ್ತುಡು ಜಾಗಿಗೆ ಬತ್ತಿನ ಅಗ್ನಿಶಾಮಕ ದಳ ಬೇಲೆದಕ್ಲು ಬಾರಿ ಸಾಹಸ ಮಲ್ತದು ಸೂ ತೆಕ್ಕಾದೆರು ಲಕ್ಷಗಟ್ಲೆ ರೂಪಾಯಿ ದಾತು ನಷ್ಟ ಉಂಡಾತನೆಂದು ತೆರೆದು ಬೈದನು
ಕುಡ್ಲಾ ಬೋಳಾರದ ಮಹತೋಬಾರ ಶ್ರೀ ಮಂಗಳಾದೇವಿ ದೇವಸ್ಥಾನಡು ವರ್ಷಾದಿ ಜಾತ್ರೆಡು ಸಾಂಸ್ಕೃತಿಕ ಕಾರ್ಯಕ್ರಮ ಮಂಗಳವಾದ್ಯ ಸಮ್ಮೇಳನ ನಡೆತನುಂಡು. ಕರ್ನಾಟಕ ಮೀನುಗಾರಿಕೆ ನಿಗಮದ ದುಂಬುದ ಗುರ್ಕಾರ್ಯರು ನಿತಿನ್ ಕುಮಾರ್ ಮಂಗಳವಾದ್ಯ ಸಮ್ಮೇಳನ ಉದಿಪನ ಮಲ್ತೆರು. ಕುಡ್ಲಾ ಬೋಳಾರದ ಮಹತೋಬಾರ ಶ್ರೀ ಮಂಗಳಾದೇವಿ ದೇವಸ್ಥಾನಡು ವರ್ಷಾದಿ ಜಾತ್ರೆ ನಡೆತೊಂದಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮದ ಲೆಕ್ಕುಡು ಮಂಗಳವಾದ್ಯ ಸಮ್ಮೇಳನಾದಿ ಒಂದೆರು ಉದಿಪನಾಲಿ ಸಿಡೋ ದೇವಸ್ಥಾನದ ಆಡಳಿತ ಮುಕ್ತೇಸರರು ರಮನಾಥ ಹೆಗಡೆ ಎದ್ಕೊಂಡು ಸುರುತ ಪಾತ್ರ ಪಂಡೆರು. ಕರ್ನಾಟಕ ಮೀನುಗಾರಿಕೆ ನಿಗಮದ ದುಂಬುದ ಗುರ್ಕಾರ್ಯರು ನಿತಿನ್ ಕುಮಾರ್ ಮಂಗಳವಾದ್ಯ ಸಮ್ಮೇಳನ ಉದಿಪನ ಮಲ್ತೆರು. ಕಾರ್ಯಕ್ರಮದ ಸಂಯೋಜಕರು ಸುಧಾಕರ್ ರಾವ್ ಪೇಜ್ ಅವರ ಹಿರಿಯ ನಾದಸ್ವರ ಕಲಾವಿದರಾಯನ ಕಾರ್ಕಳ ನಾರಾಯಣ ಸ್ವಾಮಿ, ವಾಸು ಶೇರಿಗಾರ್ ಕಟೀಲ್, ಭೋಜಣ್ಣ ಅಶ್ವಥಪುರ ಮುಕ್ಲಿನ ನೆಂಪು ಮಲ್ತೊಂದು ಪಾತಿರಿಯರು. ಅವರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸುಖವಾಗಿ ಮಾಡಿದವರು ನಮ್ಮ ಮಂಗಳದೇವಿ ದೇವರು. ನಾವು ಇವತ್ತೆಲ್ಲ ಒಟ್ಟು ಸೇರಿದ್ದೇವೆ. ಈ ಶುಭ ದಿವಸ ಈ ಕಾರ್ಯಕ್ರಮ ಒಳ್ಳೆಯದಾಗಿ ಹಾಗಿನ್ನು ಬರುವ 6 ದಿವಸದ ಕಾರ್ಯಕ್ರಮ ಕೂಡ ಒಳ್ಳೆ ರೀತಿಯಲ್ಲಿ ಆಗಲಿ ಹೇಳಿ ಶುಭ ಹಾರೈಸಿ. ಕಲೆ ಇಲ್ಲದಿದ್ದ ಮನುಷ್ಯ ಪಶುವಾಗಿ ಹೋಗ್ತಾನೆ. ಆದ್ದರಿಂದ ಕಲೆಗೆ ಬಹಳ ಮಹತ್ವ ಇದೆ. ಇದನ್ನು ಅರಿತುಕೊಂಡು ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಈ ನಿಯೋಜಕರು ಈ ವರ್ಷ ಬಹಳ ಚೆನ್ನಾಗಿ ಈ ಒಂದು ಕಾರ್ಯಕ್ರಮವನ್ನು ಅರೇಂಜ್ ಮಾಡ್ಕೊಂಡಿದ್ದಾರೆ. ಮಂಗಳದೇವಿ ದೇವಸ್ಥಾನದ ಮುಕ್ತೇಸರರಾಯನ ರಾಮ ನಾಯಕ್ ಕೋಟೆಕಾರ್, ಬೊಕ್ಕ ಪ್ರೇಮಲತಾ ಎಸ್ ಕುಮಾರ್, ಡಾ ಕೇಶವನಾಥ, ಲಿಂಗಪ್ಪ ಶೇರಿಗಾರ್ ಕಟೀಲ್, ಸುರೇಶ್ ಕುಮಾರ್ ಕಟೀಲ್, ದಿನೇಶ್ ಅಶ್ವಥಪುರ, ನಾಗೇಶ್ ಬಪ್ಪನಾಡು, ವಿಶ್ವನಾಥ ನೆಲ್ಲಿಕಟ್ಟೆ, ಧನಂಜಯ ಶೇರಿಗಾರ್, ಉಮಾನಾಥ ಅಶ್ವಥಪುರ, ರಘುನಾಥ್ ಮೂಡಬಿದ್ರೆ, ರಾಜೇಶ್, ನಿತ್ಯಾನಂದ, ಶಂಕರ ಅಶ್ವಥಪುರ, ಕೆ ವಿನಯಾನಂದ ಪಾಲ್ಗೊಳ್ಳುತ್ತಿದ್ದರು. ವಾರುಣಿ ನಾಗರಾಜ್ ಕಾರ್ಯಕ್ರಮ ಸುಧಾರಿಕೆ ಮಲ್ತೆರು. ಬೆಳ್ತಂಗಡಿ ತಾಲೂಕು ನಿಟ್ಟಡೆ ಗ್ರಾಮದ ಬರ್ಕಾಜೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಶಾಸಕರು ಹರೀಶ್ ಪುಂಜಾ ಸೋಮವಾರ ಕ್ಷೇತ್ರದ ಒರಂಬಗುಳಿಗೆರೆಗೆ ವಿಶೇಷ ಕೋಲ ಸೇವೆ ಸಂದಾಯ್ತ ಮಲ್ತೆರು. ಕರಿನ ಓಟದ ಪೊರ್ತುಡು ಗೆಂದುಂಡ ಕೋಲ ಕೊರ್ಪೆಂದು ಪರಕೆ ಪಂಡದು ಈ ಸರ್ತಿದ ಓಟುಗಾನಗ ಪರಕೆ ಬೂಟುದೆರು. ಬೆಳ್ತಂಗಡಿ ತಾಲೂಕು ನಿಟ್ಟಡೆ ಗ್ರಾಮದ ಬರ್ಕಾಜೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಶಾಸಕರು ಹರೀಶ್ ಪುಂಜಾ ಸೋಮವಾರ ಕ್ಷೇತ್ರದ ಒರ್ಂಬಗುಳಿಗೆರೆಗೂ ವಿಶೇಷ ಕೋಲ ಸೇವೆ ಸಂದಾಯ್ತ ಮಲ್ತೆರು. ಕರಿನ ಓಟದ ಪೊರ್ತುಡು ತಾನು ಶಾಸಕೆ ಆಂಡ ಕೋಲ ಕೊರ್ಪೆಂದು ಹರೀಶ್ ಪೂಂಜಾ ಪರಕೆ ಪಂಡದಿತ್ತೆರು. ಅಂಚಾದು 5 ವರ್ಷದ ಅರೆನ ಆಡಳಿತದ ಅಕ್ಕೇರಿಗೆ ಬರ್ಕಾಜೆ ದುರ್ಗಾ ಪರಮೇಶ್ವರಿ ನವಗುಳಿಗ ಕ್ಷೇತ್ರಡು ಒರ್ಂಬಗುಳಿಗೆರೆಗೂ ಕೋಲ ಕೊರಿಯರು. ಶಾಸಕರು ಹರೀಶ್ ಪೂಂಜಾ ಅರೆನ ಬೆರಿಸಾಯದ ಪಾಕ ಜನ ಬೊಕ್ಕ ಊರದ ಸುತ್ತಮುತ್ತದ ಭಕ್ತರು ಕೋಲ ತೂದು ಬೂಳ್ಯ ಪುರ್ಸಾದಾದೆ ತೊಂಡೆರು. ದುರ್ಗಾ ಪರಮೇಶ್ವರಿ ನವಗುಳಿಗ ಕ್ಷೇತ್ರದ ಇವತ್ತು ಕ್ಷೇತ್ರದಲ್ಲಿ ಬಹಳ ವಿಜೃಂಭಣೆಯಿಂದ ನವಗುಳಿಗರಿಗೆ ನೇಮೋತ್ಸವ ಇವತ್ತು ನಡೀತಾ ಇದೆ. ಪ್ರಾಯಶಃ ಈ ಕ್ಷೇತ್ರಕ್ಕೆ ಇಡೀ ರಾಜ್ಯದಿಂದ ಭಕ್ತರು ಬರ್ತಕ್ಕಂಥ ಒಂದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಇದು ನಮಗೂ ಹೆಮ್ಮೆ ಇದೆ. ಬೆಳ್ತಂಗಡಿ ತಾಲೂಕಿನ ಕುಕ್ಕೇಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ನಿಟ್ಟೆಡೆ ಗ್ರಾಮದಲ್ಲಿರ್ತಕ್ಕಂಥ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ. ಇಲ್ಲಿ ಸಾವಿರಾರು ಜನ ಭಕ್ತರು ತಮ್ಮ ಮನಸ್ಸಿನ ಅಭೀಷ್ಟಗಳನ್ನು ದೇವರ ಹತ್ರ ಬೇಡಿಕೊಂಡಾಗ ಇಲ್ಲಿಯ ಧರ್ಮದರ್ಶಿಗಳು ಅವರು ಇಲ್ಲಿಯ ಎಲ್ಲ ದೇವರ ಕಾರ್ಯವನ್ನು ಅವರ ನೇತೃತ್ವದಲ್ಲಿ ನಡೆಸ್ತಾ ಇದ್ದಾರೆ. ಅವರ ಮಾತಿನಿಂದಾಗಿ ಅನೇಕ ಭಕ್ತರಿಗೆ ಅವರ ಮನಸ್ಸಿನ ಅಭೀಷ್ಟಗಳು ಇಲ್ಲಿ ನೆರವೇರಿ ಅವರು ನೆರವೇರಿದ ನಂತರ ಬಂದು ಇಲ್ಲಿ ಹರಕೆ ರೂಪವಾಗಿ ಅನೇಕ
ಬೇಡಿಕೆಗಳಿಗೆ ದೇವರು ವರವನ್ನು ಕೊಟ್ಟ ನಂತರ ಅದನ್ನು ತೀರಿಸಿರ್ತಕ್ಕಂಥ ಉದಾಹರಣೆಗಳಿಗೆ ಇಡೀ ರಾಜ್ಯದಿಂದ ಈ ಕ್ಷೇತ್ರಕ್ಕೆ ಭಕ್ತರು ಬರುವಂಥ ಒಂದು ಅತ್ಯಂತ ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಬರ್ಕಜೆಯ ಕ್ಷೇತ್ರ ಅನ್ನುವಂಥದ್ದು. ದೇವಿರ್ನ ಇಂಬು ತಿಕ್ಕಂಡ ನಮ್ಮ ಮಾತಿರ್ನಲ ಬದುಕು ಪುರ್ಲಾಪುಡು ದೇವಿರನ್ನು ಮೀರ್ದು ಪೋಪೆಂದ್ ಪನ್ಪುನಾಯಗ್ ಬದುಕಡು ಏಳಿಗೆ ಇಜ್ಜಿಂದು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪಂತೆರು. ಚಿತ್ರಾಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬ್ರಹ್ಮಕಲಶದ ಅಕೇರಿದ ಧಾರ್ಮಿಕ ಸಭೆಟ್ ಆರು ಆಶೀರ್ವಚನ ಕೊರಿಯರು. ಕುಳಾಯಿ ಚಿತ್ರಾಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ನಡತಿನ ಬ್ರಹ್ಮಕಲಶದ ಲೆಕ್ಕಡು ನಿಚ್ಚಲ ಧಾರ್ಮಿಕ ಸಭೆ ನಡತೊಂದಿತ್ತದು ಸೋಮವಾರ ಅಕೇರಿದ ಒರ್ಮನೆ ದಿನದ ಸಭೆ ಅಟ್ಟಣೆ ಆದಿತ್ತಂಡು. ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಬೊಕ್ಕ ಚಿತ್ರಾಪುರ ಮಠದ ಶ್ರೀ ವಿದ್ಯೇಂದ್ರ ತೀರ್ಥ ಸ್ವಾಮೀಜಿಯರು ಬಿನ್ನಿರ್ನ ಒಟ್ಟು ಸೇರಿಗೆಡು ಧಾರ್ಮಿಕ ಸಭೆಯನ್ನು ಉದಿಪನ ಮಲ್ತಿರು. ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊರ್ದು ದೇವೇರ್ನ ಇಂಬು ತಿಕ್ಕಂಡ ನಮ್ಮ ಮಾತಿರ್ನಲ ಬದುಕು ಪೊರ್ಲಾಪುಂಡು ದೇವೇರಿನು ಮೀರ್ದು ಪೋಪೆಂದ ಪನ್ಪು ನಾಯಕ ಬದುಕಡು ಏಳಿಗೆ ಇಜ್ಜಿಂದ ಪಂಡಿರು. ನಮ್ಮ ಪ್ರಯತ್ನ ನಮ್ಮ ನಡ್ತೋಂದೆ ಪೋಡು ದೇವೇರ್ನ ಅನುಗ್ರಹವನ್ನ ನಾವು ಪಡೆಯೋನುಡು. ವಿಶೇಷವಾದ ಮೂಲತ ಭಕ್ತರ್ನಗಳು ಪೂರ ಒಟ್ಟು ಸೇರದೆ ದೇವರನ್ನ ಮಾಮಲ್ಲ ಒಂಜಿ ಈ ಸೇವೆನೆ ಉಂಡು ಮಲ್ದಾರೆ. ನಿತ್ಯ ಅನ್ಯದಾನ ವಿಶೇಷ ಉತ್ಸವಗಳು ನಿರಂತರವಾದ ಮೂಲ ನಡಪಡು ಬರ್ಪನ ಮಾದ ಭಕ್ತರಿಗಲ ಜೀವನಡು ಬದುಕಡು ಸುಖ ಸಂತೋಷ ಕೊಡು ಅಂಜಿನ ಅನುಗ್ರಹವನ್ನು ಆ ಅಪ್ಪನಂಗೆ ಮಾತ್ರೆಗಲ ಮಲ್ಪಡು ಬಂಡದೆ ದೇವರಡ ಪ್ರಾರ್ಥನೆ ಮಲ್ತೊಂದು ಶ್ರೀ ವಿದ್ಯೇಂದ್ರ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕುರಿತು ದೇವಸ್ಥಾನದ ಪೂಜೆದ ಒಟ್ಟುಗೂ ನುಪ್ಪ ಪ್ರಸಾದ ಕೊರ್ಪುನ ಬೊಕ್ಕ ಸಂಸ್ಕೃತಿದ ಕೇಂದ್ರ ಆದ ಬೊಳೆಪಾವನ ಇಚ್ಛೆ ಉಂಡು ಎಂದು ಪಂಡೇರು. ಇದರೊಟ್ಟಿಗೆ ನಮ್ಮ ಕ್ಷೇತ್ರದ ಶಾಸಕರು ವರಶೆಟ್ರು ನಮ್ಮ ಕ್ಷೇತ್ರಕ್ಕೆ ಎಷ್ಟೆಲ್ಲ ಕೊಟ್ಟರು ಅಂತ ಹೇಳಿದರು. ನಮ್ಮ ಕ್ಷೇತ್ರ ದೇವಸ್ಥಾನಕ್ಕೆ ಹಾಗೆ ಇಡೀ ಕ್ಷೇತ್ರಕ್ಕೂ ಕೂಡ ವಿಶೇಷವಾಗಿ ಅಭಿವೃದ್ಧಿಯನ್ನು ಈ ಸಂದರ್ಭದಲ್ಲಿ ಅವರು ಮಾಡಿದ್ದಾರೆ. ಅವರನ್ನು ವಿಶೇಷವಾಗಿ ಇನ್ನೂ ನಮಗೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮದಲ್ಲೂ ಕೂಡ ಅವರು ಸಹಾಯ ಮಾಡುವುದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರನ್ನು ವಿಶೇಷವಾಗಿ ನಾವು ಅಭಿನಂದಿಸ್ತಾ ಇನ್ನು ದೇವರ ಪೂರ್ಣ ಆಶೀರ್ವಾದ ತಮಗಿದ್ದು ವಿಶೇಷವಾಗಿ ಆ ಸಮಾಜದ ಸೇವೆಯನ್ನು ಮಾಡುವಂತಾಗಲಿ ಅಂತೇಳಿ ಹೇಳ್ತಾ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಪಾತಿರ್ದು ರಾಜ್ಯ ಸರ್ಕಾರದ್ದು 2 ಕೋಟಿ ರೂಪಾಯಿ ಬಿಡುಗಡೆ ಆತಂಡು. ಕುಡ್ಲಾ ನಗರ ಅಭಿವೃದ್ಧಿ ಪ್ರಾಧಿಕಾರದ ನಿಲಿಟ್ಟು 1 ಕೋಟಿ ರೂಪಾಯಿ ಖರ್ಚಿಡು ಕ್ಷೇತ್ರದ ಕಿದ್ದು ಬಿಳುಚಿಲು ಮಲ್ಪುಣಂದು ಪಂಡಿರು. ಇಲ್ಲಿ ಸಮಿತಿ ಮತ್ತು ಕೆಲವರ ಹೆಸರುಗಳನ್ನು ಕೆಲವು ತಂಡಗಳು ಕೆಲವು ಸಂಸ್ಥೆಗಳು ಎಲ್ಲ ಹೆಸರನ್ನು ಉಮೇಶ್ ಕರ್ಕರ್ ಅವರು ಹೇಳಿದರು. ಅವರೆಲ್ಲರೂ ಸಹ ಕೆಲವರು ಇಲ್ಲಿ ತೋರ್ಲಿಕ್ಕೆಲ್ಲ ಕೆಲವು ಪಾರ್ಕಿನ ಇರ್ಬೋದು ಇನ್ನೂ ಸಹ ಎಲ್ಲರೂ ಸಹ ಸೇರಿ ಇದೊಂದು ಅಭೂತಪೂರ್ವವಾದ ಒಂದು ಬ್ರಹ್ಮಕಲಶವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗಿದೆ. ಇದೊಂದು ಮತ್ತೊಂದು ಮಾತನ್ನು ಸಹ ಹೇಳಿದರು, ಯಾವುದೇ ಒಂದು ಜಾತಿಗೆ ಸೀಮಿತವಾಗದೆ ಎಲ್ಲ ಜಾತಿಯನ್ನು ಓಡ ನೋಡಿಕೊಂಡು ಅಥವಾ ಎಲ್ಲನ್ನ ಒಗ್ಗೂಡಿಸ್ಕೊಂಡು ಒಂದು ಹಿಂದೂ ಸಮಾಜದ ದೊಡ್ಡ ರೀತಿಯ ಒಂದು ದೇವಸ್ಥಾನದ ಬ್ರಹ್ಮಕಲಶವನ್ನು ಮಾಡಲಿಕ್ಕೆ ಆಗಿದೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಇಡೀ ಸಮಾಜಕ್ಕೆ ಹೆಮ್ಮೆಯ ವಿಷಯ. ಕ್ಷೇತ್ರಡು 4 ಬ್ರಹ್ಮಕಲಶ ನಡಪಾದ ಕುರ್ನ ವೇದಮೂರ್ತಿ ಕುಡುಪು ನರಸಿಂಹ ತಂತ್ರಿಯರಿಗೂ ಮೆಚ್ಚುಗೆದ ಮರ್ಯಾದೆ ಸಂದಾಯಿತ ಮಲ್ತೆರು. ಕ್ಷೇತ್ರದ ವಾಸ್ತು ಎಡೇನ ತೀರಿನ ಕುಡುಪು ಕೃಷ್ಣರಾಜ ತಂತ್ರಿ ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರು ಉಮೇಶ್ ಟಿ ಕರ್ಕೇರ ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರು ಕೇಶವ ಸಾಲ್ಯಾನ್ ಬೈಕಂಪಾಡಿ ಮೊಕ್ಲೆಗ್ ಸಮಿತಿದ ಸದಸ್ಯರು ತಮ್ಮನದ ಮರ್ಯಾದೆ ಮಲ್ತೆರು. ಉದ್ಯಮಿ ರಮೇಶ್ ರಾವ್ ಕಲ್ಬಾವಿ, ಬೆಂಗಳೂರದ ಆದಾಯ ತೆರಿಗೆ ಒತ್ತು ಕಮಿಷನರ್ ಸುರೇಶ್ ರಾವ್, ಮುಂಬೈದ ಉದ್ಯಮಿ ದಿವಾಕರ್ ಶೆಟ್ಟಿ, ಉದ್ಯಮಿ ದಿವಾಕರ ಉದ್ಯಾವರ ಬೊಕ್ಕ ಸಂತೋಷ್ ಶೆಟ್ಟಿ ಬಿಂದಿರಾದ ಪಾಲ್ದೆತ್ತೊಂಡಿರು. ಹರಿಶ್ಚಂದ್ರ ಆರ್ ಬೈಕಂಪಾಡಿ ಬೊಕ್ಕ ಬಿಂದಿಯಾ ಉದಯ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಕುಡ್ಲದ ಕೆಎಂಸಿ ಕಮ್ಯುನಿಟಿ ಮೆಡಿಸಿನ್ ವಿಭಾಗದ ನಿಲಿಟ್ ಡಾಕ್ಟರ್ ಬಿಎಸ್ ಸಜ್ಜನ್ ದತ್ತಿ ಉಪನ್ಯಾಸ ಸರಣಿದ 3ನೇ ಕಾರ್ಯಕ್ರಮ ಬುಧವಾರ ನಡೆತಂಡು. ಪ್ರೊಫೆಸರ್ ಡಾಕ್ಟರ್ ಆರ್.ಎಸ್. ಪಣೀಂದ್ರರಾವ್ ಉಪನ್ಯಾಸ ಕೊರಿಯರು. ಕುಡ್ಲದ ಕೆಎಂಸಿ ಕಮ್ಯುನಿಟಿ ಮೆಡಿಸಿನ್ ವಿಭಾಗದ ನಿಲಿಟ್ ಡಾಕ್ಟರ್ ಬಿಎಸ್ ಸಜ್ಜನ್ ದತ್ತಿ ಉಪನ್ಯಾಸ ಸರಣಿದ 3ನೇ ಕಾರ್ಯಕ್ರಮ ಬುಧವಾರ ನಡೆತಂಡು. ಕುಡ್ಲಾ ಕೆಎಂಸಿದ ಡೀನ್ ಡಾಕ್ಟರ್ ಬಿ ಉನ್ನಿಕೃಷ್ಣನ್ ಎದ್ಕೊಂಡಿರು. ಮಣಿಪಾಲ ಕೆಎಂಸಿ ಕಮ್ಯುನಿಟಿ ಮೆಡಿಸಿನ್ ವಿಭಾಗದ ದುಂಬುದ ಡೀನ್ ಬೊಕ ಪ್ರೊಫೆಸರ್ ಡಾಕ್ಟರ್ ಆರ್.ಎಸ್. ಪಣೀಂದ್ರರಾವ್ ಸಾರ್ವಜನಿಕ ಆರೋಗ್ಯ ಆನಿ ಇನಿ ಬೊಕ್ಕ ಭವಿಷ್ಯಡು ಪನ್ಪುನ ವಿಷಯದ ಮಿತ್ತು ಉಪನ್ಯಾಸ ಕೊರಿಯರು.
ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ದ ಜತೆ ಕುಲಾಧಿಪತಿ ಡಾ ದಿಲೀಪ್ ಜಿ ನಾಯಕ್ ಕುಡ್ಲಾ ಕೆಎಂಸಿ ಕಮ್ಯುನಿಟಿ ಮೆಡಿಸಿನ್ ವಿಭಾಗದ ಮುಖ್ಯಸ್ಥರು ಬೊಕ್ಕ ಕಾರ್ಯಕ್ರಮ ಸಂಘಟನಾ ಸಮಿತಿ ಗುರ್ಕಾರ್ಯರು ಡಾ ರೇಖಾ ಟಿ ಸಂಘಟನಾ ಕಾರ್ಯಂತರು ಡಾ ಪ್ರಸನ್ನ ಮಿತ್ರ ಬಿ ಪಾಲ್ಗೊಳ್ಳುತ್ತಿದ್ದರು. ಕೆಎಂಸಿ ಮುಖ್ಯ ಕಾರ್ಯತೋವನ್ನಾಧಿಕಾರಿ ಡಾ ಆನಂದ ವೇಣುಗೋಪಾಲ್, ಡಾ ವೆಂಕಟರಾಯ ಪ್ರಭು, ಡಾ ಅವಿನಾಶ್ ಶೆಟ್ಟಿ ಈ ಪೊರ್ತುಡಿತ್ತರು. All these things, everything is going to get digitalized. We can't run away from it. So every domain is going to be touched by digitalization. I don't know, this is my assumption because at least dentistry has seen. But now I am seeing more of GDP of 19% by US and 12% UK they have spent on health. But still they are unhappy. So there's something wrong and that we have to look into it. So preventive is taking upper hand and pandemic has been a great leveler for us. It has taught us that prevention is better than cure. This is one thing which has sent across the message. So we are talking of all preventive measures now, and community medicine is slowly into the curriculum. It is creeping in, and I think they will not be far off where 50% of the time will be devoted to community medicine. Same is happening in public health dentistry, in dentistry also. Has created so much of awareness, not just medical fraternity, but the general public about the importance of public health. Otherwise, most of the time, it is in the backyard, somewhere unseen, unheard, unrecognized. But certainly, this particular pandemic has exposed the kind of feelings or the kind of viewpoint that people have about public health, and really it has brought public health into the very forefront of medical disciplines. ಕುಡ್ಲಾ ಬೋಳಾರದ ಮಹತೋಬಾರ ಶ್ರೀ ಮಂಗಳದೇವಿ ದೇವಸ್ಥಾನಡು ಕರಿನ ಶನಿವಾರ ಕೊಡಿಯೇರ್ದು ನಡತೊಂದಿಪ್ಪುನ ವರ್ಷಾದಿ ಜಾತ್ರೆಡು ಬುಧಾರ ತೇರ್ದ ಉಚ್ಚಯ ಅಟ್ಟಣೆ ಆದಿತ್ತದು ಮಧ್ಯಾಹ್ನ ಮಾಪೂಜೆ ಆದು ದೇವೆರು ತೇರಿಯೇರಿಯರು. ಕುಡ್ಲಾ ಬೋಳಾರದ ಮಹತೋಬಾರ ಶ್ರೀ ಮಂಗಳಾದೇವಿ ದೇವಸ್ಥಾನಡು ಕರಿನ ಶನಿವಾರ ಕೊಡಿಯೇರ್ದು ಆದಿ ದಿನದ ವರ್ಷಾದಿ ಜಾತ್ರೆ ನಡೆತೊಂದುಂಡು. ಬುಧಾರ ರಥೋತ್ಸವಗೂ ಅಟ್ಟಣೆ ಮಲ್ತದಿತ್ತೆರು. ಉಚ್ಚಿಲತ್ತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಳಿನಾದುಂಬಾಳ್ತೆಡು ಧಾರ್ಮಿಕ ವಿಧಿವಿಧಾನೋಲಿನ ಕರಿತೆರು. ಕಾಂಡೆ ಗಣಹೋಮ ನವಕ ಕಲಶ ಮೈಪುನ ಆದು ಶ್ರೀ ಮಂಗಳಾದೇವಿಗೂ ಐತ ಮಲ್ತದು ಮಧ್ಯಾಹ್ನದ ಮಾಪೂಜೆ ನಡಪಾಯಿರು. ಮಾಪೂಜೆರ್ದ ಬೊಕ್ಕ ದೇವೇರ್ನ ಬಲಿ ಪಿದಾಡ್ದು ತೇರ್ದ ಎದುರು ದರ್ಶನ ಬಲಿಯಾದು ದೇವೇರು ತೇರಿಯೇರಿಯರು. ಊರ ಪರ ಊರ ಭಕ್ತರು ಜಾತ್ರೆಡು ಪಾಲ್ದಿತ್ತೊಂದು ಶ್ರೀ ಮಂಗಳಾದೇವಿನ ಇಂಬು ನಟ್ಟುಂಡೆರು. ಮಂಗಳದೇವಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ಪಿ ರಮಾನಾಥ ಹೆಗ್ಡೆ, ಅನುವಂಶಿಕ ಮುಕ್ತೇಸರರು ರಘುರಾಮ್ ಉಪಾಧ್ಯಾಯ, ಪರ್ಯಾಯ ಪ್ರಧಾನ ಪೂಜೆ ಮಲ್ಪನಾರು ಎಂ ರಾಮಚಂದ್ರ ಐತಾಳ್, ಮುಕ್ತೇಸರರು ರಾಮನಾಯಕ ಕೋಟೆಕಾರ್ ಬೊಕ್ಕ ಶ್ರೀಮತಿ ಪ್ರೇಮಲತಾ ಎಸ್ ಕುಮಾರ್ ಈ ಪೊರ್ತುಡಿತ್ತರು. ರಾತ್ರಿ ಶ್ರೀ ಮಂಗಳಾದೇವಿನ ತೇರ್ದ ಉಚ್ಚಯ ನಡೆತೊಂದುಂಡು.
ಕುಡ್ಲಾ ತಾಲೂಕು ಕುಳಾಯಿದ ಪುರಾತನ ಕೋಟೆದ ಬಬ್ಬು ದೈವಸ್ಥಾನುಡು ವರ್ಷದ ನೇಮ ಮಾರಿ ಪೂಜೆ ಆನೆ ಬಾಕಿಲು ಬೊಕ್ಕ ಹೊಸ ಗೋಪುರ ಉದಿಪನ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳನ್ನು ಪಾಡೊಂದು ಅಂಗಾರೆ ಸಂಕ್ರಾಂತಿದ ದಿನ ರಾತ್ರೆ ಕೋಟೆದ ಬಬ್ಬು ಬೊಕ್ಕ ತನ್ನಿ ಮಾಣಿಗ ನೇಮ ನಡಪಾಯರು. ಕೋಟೆದ ಬಬ್ಬು ಕೋರ್ದಬ್ಬು ಕೋಡಿದ ಬಬ್ಬು ಭಗವಾನ್ ಬಬ್ಬು ಸ್ವಾಮಿ ಇಂಚ ಪುದರ್ಪಡೇನ ಅಪ್ಪೆ ಕಚ್ಚೂರು ಮಾಲ್ದಿನ ಮಗೆ ಬಬ್ಬು ಜೋಕ್ಲಾಟಿಕಿಡೆ ಕಾಣಿಕ ತೋಜೈನ ಮಾಮಲ್ಲ ಶಕ್ತಿ ಆದಿತದು ಮೆಗ್ದಿನ ತಾನಮಾನ ಕೊರ್ದು ಒಟ್ಟುಗು ಸೇರ್ಸಾವನ್ನ ತನ್ನಿ ಮಾಣಿಗಗ್ಲ ಇತದು ಕಾಯ ಬುಡ್ದು ಮಾಯಗು ಸಂದದು ತುಳುನಾಡುಡೋರ್ಮಿಲ ಆರಾಧನೆ ಪಡೆಯೊಂದು ಬೈದೆ. ಕುಡ್ಲಾ ತಾಲೂಕು ಕುಳೈದ ಪುರಾತನ ಕೋಟೆದ ಬಬ್ಬು ದೈವಸ್ಥಾನುಡು ವರ್ಷದ ನೇಮ ಮಾರಿ ಪೂಜೆ ಆನೆ ಬಾಕಿಲು ಬೊಕ್ಕ ಹೊಸ ಗೋಪುರ ಉದಿಪನ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳನ್ನು ಪಾಡೊಂದು ಅಂಗಾರೆ ಸಂಕ್ರಾಂತಿದ ದಿನ ರಾತ್ರೆ ನೇಮಗು ಅಟ್ಟಣೆ ಮತ್ತದಿಟ್ಟೆರು. ಕೋಟೆದ ಬಬ್ಬುನ ಗಗ್ಗರದಿಚ್ಚಿಯಾದ ನೇಮ ಅಣಿಕಟ್ಟದ ನೇಮ ತನ್ನಿ ಮಾಣಿಗ ಒಟ್ಟಿಗಿತದು ನೇಮ ಇಂಚ ದೈವಲಿನ ನೇಮ ನಡತಡು. ಊರ್ದ ಸುತ್ತಮುತ್ತು ಊರ್ದ ಬೊಕ್ಕ ಪರ ಊರ್ದ ಭಕ್ತರು ಬೊಕ್ಕ ಪುರಾತನ ಕೋಟೆದ ಬಬ್ಬು ದೈವಸ್ಥಾನದ ಆಡಳಿತದ ಕುಳು ಕೋಟೆದ ಬಬ್ಬು ಬೊಕ್ಕ ತನ್ನಿ ಮಾಣಿಗನ ನೇಮ ತೂದು ಇಂಬು ನಟ್ಟೊಂದು ಬೂಳ್ಯ ಪುರ್ಸಾದಿತ್ತೊಂಡೆರು. ದುದಾರ ಬಯ್ಯಗ ಗುಳಿಗ ಪಂಜುರ್ಲಿ ದೈವದ ನೇಮ ರಾತ್ರೆ ರಾವು ಗುಳಿಗ ದೈವದ ನೇಮ ನಡತನುಂಡು. ಮಾರ್ಚ್ 21 ಮಾರಿ ಪೂಜೆ ಒಂದೆರು. ఇడగు ఇనిత నమ్మ కుడ్ల తుళు వార్తలు ముగిండు నన్ను ఎలైతే పొర్తుగు నమ్మ కుడ్ల తుళు వార్తలు సొల్మేలు.